ತುಳುನಾಡಿನ ಎಲ್ಲ ಪತ್ರಿಕಾ ಮಿತ್ರರಿಗೆ ಈ ಪತ್ರಿಕಾ ಸಂದರ್ಶನಕ್ಕೆ ಮಾರಕಾಸ್ತ್ರ ಚಿತ್ರತಂಡದಿಂದ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನಟರಾಜ ಅಂತ. ಪ್ರೊಡ್ಯೂಸರ್ ಕೋಮಲ ನಟರಾಜ ಅವರು ನನ್ನ ಪತ್ನಿಯಾಗಿದ್ದಾರೆ. ಈ ಚಿತ್ರವನ್ನು ಒಂದು ಪವಾಡ ರೀತಿಯಲ್ಲಿ ಮಾಡಿದ್ವಿ. ಅದರಲ್ಲಿ ನಾನು ಈ ಚಿತ್ರೋದ್ಯಮಕ್ಕೆ ಬಂದ ಮೇಲೆ ಮೊದಲನೇ ಸಾಂಗ್ ಇದು. ಈ ಮೊದಲನೇ ಸಾಂಗನ್ನು ದೇವಭೂಮಿಯಲ್ಲಿ ಬಿಡುಗಡೆ ಮಾಡ್ತಾ ಇರೋದು ನನ್ನ ಜನ್ಮದ ಅದೃಷ್ಟ ಅನ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ. ಮೊದಲಿಗೆ ನಾನು ಕಾಲಿಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಬೆಂಕಿಯ ಜೊತೆಗೆ ಸರಸ ನೀ ಮಾಡಿದರೆ ಸಾವಿಗತಿ, ಅಂತೆಯ ರಾವಣ ಕೂಡ ನಿನಗಾಗುವುದು ಶರಣಾಗತಿ. ಅವತಿಕ್ಕಲು ನಿನ್ನಯ ಛಾಯೆ, ಅಭಿಮಾನವ ಕಾಯುವ ಮಾಯೆ, ಎದುರಾಳಿಗಳ ಬೆವರಿಳಿಸುವ ವಜ್ರಕಾಯ ನೀನು. ವಜ್ರಕಾಯ ಎವರು ಸದಬಡಿಯುವ ಮಾರಕಾಸ್ತ್ರ ನೀನು. ಮಾರಕಾಸ್ತ್ರ ಖಂಡಂ ದಶಗುಣಂ, ಮಾರಕಾಸ್ತ್ರ ಸತ್ಯಂ ಸುಂದರಂ, ಮಾರಕಾಸ್ತ್ರ ಖಂಡಂ ದಶಗುಣಂ, ಮಾರಕಾಸ್ತ್ರ ಸತ್ಯಂ ಸುಂದರಂ. ಬೆಂಕಿಯ ಜೊತೆಗೆ ಸರಸ ನೀ ಮಾಡಿದರೆ ಸಾವಿಗತಿ, ಅಂಚೆಯ ರಾವಣ ಕೂಡ ನಿನಗಾಗುವುದು ಶರಣಾಗತಿ. ಸಂಹಾರ ಮಾಡುವ ಮಗಧೀರ, ಶಿಷ್ಟರ ಕಾಪಾಡಿ ಕೈ ಹಿಡಿಯುವ ಮನಸಾರ. ದುಷ್ಟರ ಸಂಹಾರ ಮಾಡುವ ಮಗಧೀರ, ಶಿಷ್ಟರ ಕಾಪಾಡಿ ಕೈ ಹಿಡಿಯುವ ಮನಸಾರ. ಗಜಬಲದ ಕಾರುಣಿಗೆ ಕೆಣಕದಿರು, ತಲೆಬಾಗಿ ಕ್ಷಮೆ ಕೇಳಿ ಕಾಣದಿರು. ಕೆಟ್ಟತನಕ್ಕೆ ರೌದ್ರ ರೂಪ ಮಾರಿ, ನ್ಯಾಯ ನೀತಿ ಧರ್ಮ ಎತ್ತಿ ತೋರಿ ಕಾಪಾಡುವ ಮಾರಕಾಸ್ತ್ರ ನೀನು. ನಮ್ಮ ಕಾಪಾಡುವ ಮಾರಕಾಸ್ತ್ರ ನೀನು. ಮಾರಕಾಸ್ತ್ರ ಖಂಡಂ ದಶಗುಣಂ, ಮಾರಕಾಸ್ತ್ರ ಸತ್ಯಂ ಸುಂದರಂ, ಮಾರಕಾಸ್ತ್ರ ಖಂಡಂ ದಶಗುಣಂ, ಮಾರಕಾಸ್ತ್ರ ಸತ್ಯಂ ಸುಂದರಂ. ಈ ದೇವಭೂಮಿ ತುಳುನಾಡಿನ ಎಲ್ಲ ಜನತೆ ಆಶೀರ್ವಾದ ಹಾಗೂ ಪತ್ರಿಕಾ ಮಿತ್ರರ ಆಶೀರ್ವಾದ ನನಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತಾ, ಈ ಚಿತ್ರದಲ್ಲಿ ಈ ಸಾಂಗ್ ಜೊತೆಗೆ ಇನ್ನೂ 3 ಸಾಂಗ್, ಒಟ್ಟು 4 ಹಾಡುಗಳನ್ನು ನಾನೇ ಹಾಡಿದ್ದೀನಿ. ಅದರಲ್ಲಿ ಇದು ಮೊದಲನೇ ಸಾಂಗು. ಇದನ್ನು ಶೂಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ದೇವನಾಡು, ನಾನು ಹುಟ್ಟಿದಾಗಿಂದನೂ ಈ ದೈವ ಭೂಮಿನಲ್ಲಿ ಎಲ್ಲ ದೇವರ ದರ್ಶನಗಳನ್ನು ಮಾಡ್ತಾ ಬೆಳ್ಕೊಂಡು ಬಂದೆ. ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ತುಳುನಾಡಿನ ಜನತೆ ಮಧ್ಯದಲ್ಲಿ ಈ ಸಾಂಗನ್ನು, ನನ್ನ ಮೊದಲನೇ ಸಾಂಗು ಬಿಡುಗಡೆ ಮಾಡ್ತಾ ಇರೋದು ನನಗೆ ಈ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ನನ್ನ ಶ್ರೀಮತಿಯವರು ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ, ಈ ಚಿತ್ರದಲ್ಲಿ ಒಂದು ದೇಶಕ್ಕೋಸ್ಕರ ಒಳ್ಳೆಯ ಯೋಜನೆ ಮಾಡ್ಕೊಂಡಿದ್ದೀವಿ. ಇವತ್ತು ನೋಡಿ ಏನಾಗ್ತಾ ಇದೆ ಅಂದರೆ, ಇವತ್ತು ನಮ್ಮ ಇಂಡಸ್ಟ್ರಿಗಳಲ್ಲಿ ಇವತ್ತೆಲ್ಲ ವಿದೇಶಕ್ಕೆ ಹೋಗಿ ಶೂಟ್ ಮಾಡ್ಕೊಂಡು ಬಂದು ಅದನ್ನು ವಿದೇಶ ತೋರಿಸಿ ನಮ್ಮ ದೇಶ ನೋಡೋದನ್ನು ಬಿಟ್ಬಿಟ್ಟಿದ್ದಾರೆ, ಮರೆತು ಬಿಟ್ಟಿದ್ದಾರೆ ನಮ್ಮ ದೇಶನ. ಅತ್ಯದ್ಭುತವಾದ 10 ದೇಶಗಳಲ್ಲಿರ್ತಕ್ಕಂಥ ಸುಂದರವಾದ ನಮ್ಮ ಪ್ರವಾಸೋದ್ಯಮ ತಾಣಗಳು ನಮ್ಮ ದೇಶದಲ್ಲಿದೆ. ಇದನ್ನೆಲ್ಲ ನಾನು 32 ದಿನಗಳ ಕಾಲ ಶೂಟ್ ಮಾಡಿ ನಮ್ಮ ದೇಶದ ಜನರಿಗೆ, ನಮ್ಮ ಕರ್ನಾಟಕದ ಜನತೆಗೆ ತೋರಿಸ್ಬೇಕು. ಹಾಗೂ ಇವತ್ತು ನಮ್ಮ ಉತ್ತರ ಭಾರತದಲ್ಲಿ ನೋಡಿ, ಅವರು ಬರೀ ಹಿಮಾಚ್ಛಾದಿತ ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ಅವರಿಗೆ ಟೂರಿಸಂ ಬಿಟ್ಟರೆ ಬೇರೆ ಅವಕಾಶ ಇಲ್ಲ. ಇವತ್ತು ನಮ್ಮ ದೇಶದ ಜನ ಎಲ್ಲ ಬೇರೆ ಕಡೆ ಹೋಗೋಕ್ಕೆ ಶುರು ಮಾಡಿದ ಮೇಲೆ ಅವ್ರಿಗೆ ಕೆಲಸ ಇಲ್ಲದೆ ಬಂದು ಇವತ್ತು ತಾವೆಲ್ಲ ನೋಡ್ತಾ ಇರಬೇಕು. ಹೋಟ್ಲು ಎಲ್ಲ ಕೆಲಸಗಳಲ್ಲಿ ಭಾಷೆ ಬರೆದಿದ್ರು ಕೂಡ ಇಲ್ಲಿ ಬಂದು ನಮ್ಮ ಮಧ್ಯೆ ಬಂದು ಊಟಕ್ಕೆ ಒದ್ದಾಡ್ತಾ ಇದ್ದಾರೆ. ನಮ್ಮ ದೇಶ ನಾವು ನೋಡೋಕ್ಕೆ ಶುರು ಮಾಡಿದರೆ
ಸೊ ನಮ್ಮ ಜನಕ್ಕೆ ಕೆಲಸ ಸಿಗುತ್ತೆ, ಆ ಒಂದು ಉದ್ದೇಶನ ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದೊಂದು ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೂಡ ಮಾಡಿಸಿದ್ದಾರೆ ನಮ್ಮ ನಿರ್ದೇಶಕರು. ನಾನು ಕೇವಲ ಆಡೋದಕ್ಕೋಸ್ಕರ ಈ ಇಂಡಸ್ಟ್ರಿಗೆ ಆಡಬೇಕು, ಸಿನಿಮಾಗೆ ಆಡಬೇಕಂತ ಬಂದೆ. ಆದರೆ ನಮ್ಮ ನಿರ್ದೇಶಕರು ಒಂದು ಹಾಡು ಆಡಿಸಿದ ಮೇಲೆ ಚೆನ್ನಾಗಿದೆ, ಇನ್ನೂ 3 ಅವಕಾಶ ಕೊಟ್ಟರು, ಆಡಿದ್ವಿ. ಒಟ್ಟು 4 ಸಾಂಗ್ ಆಡಿದೆ. ಆಮೇಲೆ ಇದು ಒಂದು ರಾಜ್ಕುಮಾರ್ ಅಪ್ಪಾಜಿ ಅವರ ಆಶೀರ್ವಾದನೇ ಇರಬೇಕು ಅಥವಾ ಅವರ ಪ್ರೇರಣೆನೇ ಇರಬೇಕು. ಅದು ಒಂದು ಪವಾಡ ರೀತಿಯಲ್ಲಿ ಈ ಸಿನಿಮಾನ ನಾವೇ ನಿರ್ಮಾಣ ಕೈಗೆತ್ಕೊಂಡ್ವಿ. ನಮ್ಮ ಶ್ರೀಮತಿಯವರು ಅವರ ಎಲ್ಲ ಹಿಂದೆ ಏನು ಅವರ ವ್ಯವಹಾರ ಎಲ್ಲ ಬಿಟ್ಟು ಈ ಚಿತ್ರೋದ್ಯಮಕ್ಕೆ ಕಾಲಿಟ್ಟು ಒಂದು ಏನಾದರೂ ಪ್ರತಿ ಚಿತ್ರದಲ್ಲಿ ಏನಾದರೂ ಒಂದು ದೇಶಕ್ಕೋಸ್ಕರ ಒಂದು ದೇಶಭಕ್ತಿ ತುಂಬುವಂಥ ಒಂದು ಕತೆಗಳನ್ನು ದೇಶಕ್ಕೆ ಜನಕ್ಕೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಉದ್ದೇಶ ಮಾಡಿ ಇದನ್ನು ನಿರ್ಮಾಣ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ತುಳುನಾಡಿನ ಮತ್ತು ಕರ್ನಾಟಕದ ಜನತೆ ಆಶೀರ್ವಾದ ನಮ್ಮ ಮೇಲಿರಲಿ. ಇದು ನನ್ನ ಮೊದಲನೇ ಚಿತ್ರ ಆಗಿರುತ್ತೆ. ಎಲ್ಲರೂ ತಾವುಗಳು ಈ ಪತ್ರಿಕಾ ಮಿತ್ರರು ಏನು ನೀವು ಒಳ್ಳೆಯದನ್ನು ಜನಕ್ಕೆ ಕೊಡ್ತೀರಾ, ಅವ್ರು ಖಂಡಿತ ಅದನ್ನು ತಗೊಳ್ತಾರೆ. ನಿಮ್ಮ ಪೆನ್ನಲ್ಲೇ ನಮ್ಮ ಮಾರಕಾಸ್ತ್ರನೂ ಇರುತ್ತೆ, ಅಸ್ತ್ರನೂ ಇರುತ್ತೆ. ಇದನ್ನು ನಾನು ಎಲ್ಲ ಕಡೆನೂ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಹಾಗೆ ಈ ಒಂದು ಚಿತ್ರ ಅದ್ಭುತವಾಗಿ ಒಂದು ವಿಶೇಷ ರೀತಿಯಲ್ಲಿ ಹೊಸ ಕಲಾವಿದರು ಮತ್ತು ಹಳಬರ ಸಹಯೋಗದೊಂದಿಗೆ ಈ ಒಂದು ಚಿತ್ರ ನಿರ್ಮಾಣಕ್ಕೆ ಎಲ್ಲರೂ ಸುಮಾರು ಜನ ನನಗೆ ಎದುರಿಸಿದ್ರು. ತುಂಬ ಕಷ್ಟ ಮಾಡೋದು, ಎಲ್ಲ ಬೇರೆ ಏನೇನೋ ಇದು ಮಾಡ್ತಾರೆ, ಅಡ್ಡದಾರಿ ಹಿಡಿಸ್ತಾರೆ ಅಂತ. ಆದರೆ ಇದರಲ್ಲಿ ನಮಗೆ ಸಂಬಂಧಪಟ್ಟ ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಮತ್ತು ನಟರು ಆ್ಯಕ್ಟರ್ಸ್ಗಳಾಗಲಿ ಎಲ್ಲರೂ ಒಂದು ತುಂಬ ಸೌಹಾರ್ದಯುತವಾಗಿ ನನ್ನ ಜೊತೆಯಲ್ಲಿ ಸಹಕರಿಸಿ ಒಂದು ಅದ್ಭುತವಾಗಿ ಸಿನಿಮಾ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಒಂದು ಈ ವೇದಿಕೆ ಮುಖಾಂತರ ಅವ್ರಿಗೆ ಒಂದು ನನ್ನ ನಮಸ್ಕಾರ ಮತ್ತು ನಾನು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಇದರಲ್ಲಿ ಥ್ರಿಲ್ಲರ್ ಮಂಜು ಅವರ ಸಾಹಸ ಇದೆ, ಮಾಲಾಶ್ರೀ ಮೇಡಮ್ ಅವರೊಂದು ಲೆಜೆಂಡ್. ಅವ್ರ ಮಗಳ ಒಂದು ಶೂಟಿಂಗ್ ಇರೋದ್ರಿಂದ ಕಾರಣಾಂತರ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಇಲ್ಲಿ ಕರ್ಕೊಂಡೇ ಬರಬೇಕಂತ. ಅದ್ರ ಅವರ ಮಗಳ ಒತ್ತಡದಿಂದ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ, ಅವರು ಬರೋಕ್ಕಾಗಿಲ್ಲ. ನಾನು ಈ ಸಿನಿಮಾ ಬಿಡುಗಡೆ ಆಗೋದ್ರೊಳಗೆ ಈ ಮಂಗಳೂರಿಗೆ ಅವ್ರನ್ನ ಕರ್ಕೊಂಡು ಖಂಡಿತ ಬಂದೇ ಬರ್ತೀನಿ. ಇಲ್ಲಿ ನಿಮ್ಮ ಎದುರುಗಡೆ ಅವ್ರ ಕಡೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ನಾನೊಂದು ಹೇಳ್ತಾ, ಹಾಗೂ ನಮ್ಮ ಈ ಚಿತ್ರದಲ್ಲಿ ಮೈಕೋ ನಾಗರಾಜಣ್ಣವ್ರು ಅಂದ್ಬಿಟ್ಟು ಅವರು ಸೀನಿಯರ್ ಅವರು ಕೂಡ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಸಿನಿಮಾಗೆ ಬೇಕು. ಹಾಗೂ ಶಶಿಧರ್ ಅಂತ ಅಂದ್ಬಿಟ್ಟು ಒಂದು ಅದ್ಭುತವಾಗಿ ಅವ್ರ ವಾಯ್ಸಲ್ಲಿ ಮಾರಕಾಸ್ತ್ರ ಕೇಳಬೇಕು, ಮಾರಕಾಸ್ತ್ರ ಅದು ಹೇಳ್ತಾರೆ ಅವರು ಮತ್ತು ನಮ್ಮ ಈ ಚಿತ್ರದ ನಾಯಕರಾಗಿ ಆನಂದ್ ಆರ್ಯ ಮತ್ತು ಹರ್ಷಿಕಾ ಪೂಣಚ್ಚ ಮೇಡಮ್ ಅವರು ಮಾಡಿದ್ದಾರೆ. ಆನಂದ್ ಆರ್ಯ ಅವರು ಕೂಡ ಬಂದು ನಿಮ್ಮ ಮುಂದೆ ಬರ್ತಾರೆ, ಮುಂದೆ ಅವರು ಮಾತಾಡ್ತಾರೆ. ಹಾಗೂ ಈ ಚಿತ್ರದ ನಿರ್ದೇಶಕರಾದ ಗುರುಮೂರ್ತಿ ಸುನಾಮಿ ಅಂತ ಅಂದ್ಬಿಟ್ಟು ಅವರು ಬಳ್ಳಾರಿಯವರು, ಮೂಲತಃ ಬಳ್ಳಾರಿಯವರಾಗಿದ್ದು ಅವರು ನನಗೆ ಫಸ್ಟ್ ಒಂದು ಆಡಿಷನ್ ಮಾಡಿ ಆಡೋದಕ್ಕೆ ಅವಕಾಶ ಕೊಟ್ಟರು. ಆಡಿದ ಮೇಲೆ ಇದು ಯಾರು ಪ್ರೊಡ್ಯೂಸರು ಅನಿರೀಕ್ಷಿತವಾಗಿ ಯಾರು ಇಲ್ಲದಿದ್ದರಿಂದ ಇದರ ಒಂದು ಪವಾಡ ರೀತಿ ಇದೆ. ಆಮೇಲೆ ನಾನು ಚಿತ್ರದ ಮಂದಿರಗಳಿಂದ ಹೋದ ಮೇಲೆ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಹೇಳಿದ್ರೆ ಅಪಪ್ರಚಾರ ಅಂತ ತಿಳ್ಕೊಳ್ತೀರಾ. ರಾಜ್ಕುಮಾರ್ ಅಪ್ಪಾಜಿ ಅವರ ಆಶೀರ್ವಾದ, ಹಾಗೆ ಈ ಎಲ್ಲ ಕಲಾವಿದರು ಮತ್ತು ಪ್ರತಿಯೊಬ್ಬ ಒಂದು ಟೆಕ್ನಿಷಿಯನ್ನು ಅದ್ಭುತವಾಗಿ ಮಾಡಿದ್ದಾರೆ. ಈ ಚಿತ್ರಕ್ಕೆ ಮಂಜು ಕವಿ ಅಂತ ಅಂದ್ಬಿಟ್ಟು ಅವರು ಮ್ಯೂಸಿಕ್ ಮಾಡಿದ್ದಾರೆ, ಸಾಹಿತ್ಯ ಮತ್ತು ಸಂಗೀತ. 7 ಹಾಡಿದೆ, ಒಟ್ಟು 7 ಹಾಡಿದೆ. ಅದರಲ್ಲಿ ಒಂದು ಸಾಂಗು ಪೂರ್ತಿ ಮಂಗಳೂರು ಬೀಚಲ್ಲೇ ಮಾಡಿದ್ದೀವಿ. ಸಸಿ ಹಿತ್ಲು ಅಂತ ಅಂದ್ಬಿಟ್ಟು ಸೂರತ್ ಕಲ್ ಬೀಚು ಮತ್ತು ಕಾಸರಗೋಡು ಈ ಪೋರ್ಷನಲ್ಲೇ ಒಂದು ಸಾಂಗು ಹೀರೋಯಿನ್ಗೆ ಡ್ಯೂಯೇಟ್ ಮಾಡಿದ್ವಿ. ಅದು ಕೂಡ ಈಗ ತಮ್ಮ ಮುಂದೆ ಪ್ಲೇ ಆಗುತ್ತೆ. ಹಾಗೆ ನಮ್ಮ ಎಲ್ಲ ಚಿತ್ರದ ಕಲಾವಿದರು ಮತ್ತು ತಂತ್ರಜ್ಞರಿಗೆ ನಾನು ಒಂದು ನಮಸ್ಕಾರ ಹೇಳ್ತಾ, ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಹಾಗೆ ಇನ್ನು ಮುಂದೆ ಈ ಚಿತ್ರದ ಬಗ್ಗೆ ವಿವರಗಳನ್ನು ನಮ್ಮ ಚಿತ್ರದ ಹೀರೋ ಆದ ಆನಂದ್ ಆರ್ಯ ಅವರು ಕೊಡ್ತಾರೆ ಅಂತ ತಿಳಿಸ್ತಾ ನನ್ನ ಈ ಸಣ್ಣ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಆಲ್ಮೋಸ್ಟ್ ಸರ್ ಸಿನಿಮಾದ ಬಗ್ಗೆ ಹೇಳಿದ್ದಾರೆ. ಇನ್ನೊಂದೇನೆಂದರೆ ನನಗೆ ತುಂಬ ಖುಷಿ ಅಂದರೆ ಅದು ಮಂಗಳೂರಲ್ಲಿ ಬಂದು ನಮ್ಮ ಟೈಟಲ್ ಸಾಂಗ್ ಲಾಂಚ್ ಮಾಡ್ತಿರೋದು ಇನ್ನೂ ಖುಷಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಹಾಗೂ ನಿರ್ಮಾಪಕರ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಇಂಡಸ್ಟ್ರಿಗೆ ಹೊಸಬರನ್ನ ಕೈ ಹಿಡಿಯೋ ಅಂಥವ್ರು, ಯಾಕಂದರೆ ಮಾಧ್ಯಮದಿಂದನೇ ನಾವು. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ, ನಮ್ಮ ಸಿನಿಮಾ ಮಾರಕಾಸ್ತ್ರ ಅಕ್ಟೋಬರ್ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ವರ್ಲ್ಡ್ ವೈಡ್ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ನಮ್ಮ ಕೋರಿಕೆ. ಸೊ ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಯಾರು ಒಬ್ಬರು ಒಂದು ಲೈನ್ ಹೇಳಿ ಸರ್, ಅದನ್ನು ಒಂದು ರೀಲ್ಸ್ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೋಸ್ಕರ ಒಂದು ಲೈನ್ ನಾನು ಆಡೋದಕ್ಕೆ ಇಷ್ಟಪಡ್ತೀನಿ.
ಮಾರಕಾಸ್ತ್ರ ಮಾರಕಾಸ್ತ್ರ ದಂಡಂ ದಶಗುಣಂ ಮಾರಕಾಸ್ತ್ರ ಮಾರಕಾಸ್ತ್ರ ಸತ್ಯಂ ಸುಂದರಂ ಮಾರಕಾಸ್ತ್ರ ಮಾರಕಾಸ್ತ್ರ ದಂಡಂ ದಶಗುಣಂ ಮಾರಕಾಸ್ತ್ರ ಮಾರಕಾಸ್ತ್ರ ಸತ್ಯಂ ಸುಂದರಂ ಬೆಂಕಿಯ ಜೊತೆಗೆ ಸರಸ ನೀ ಮಾಡಿದರೆ ಸಾವೆಗತಿ ಲಂಕೆಯ ರಾವಣ ಕೂಡ ನಿನಗಾಗುವನು ಶರಣಾಗತಿ ಮಾರಕಾಸ್ತ್ರ. ತೊಳೆದು ಮುಟ್ಟುವಂತ ಮುದ್ದು ಬೊಂಬೆ ನೀನು, ಮೈಯ ತುಂಬ ನಿನ್ನ ಚಿಂತೆ ತುಂಬಿಕೊಂಡೆ ನಾನು. ನನ್ನೆರೆಗೂಡಲಿ ನೀ ಕುಳಿತು ದೇವತೆಯಾದೆ ನೀ ಮೈ ಮರೆತು. ನನ್ನೆರೆಗೂಡಲಿ ನೀ ಕುಳಿತು ದೇವತೆಯಾದೆ ನೀ ಮೈ ಮರೆತು. ಕೈಯ ತೊಳೆದು ಮುಟ್ಟುವಂತ ಮುದ್ದು ಬೊಂಬೆ ನೀನು, ಮೈಯ ತುಂಬ ನಿನ್ನ ಚಿಂತೆ ತುಂಬಿಕೊಂಡೆ ನಾನು. ಕರಗಿಸು ಮಂದಾರ ಮಲ್ಲಿಗೆ, ನಗುವ ಚೆಲ್ಲಿದೆ ನನ್ನೆಲ್ಲ ಕನಸಿಗೆ. ಮುಗಿಲ ಕರಗಿಸು ಮಂದಾರ ಮಲ್ಲಿಗೆ, ನಗುವ ಚೆಲ್ಲಿದೆ ನನ್ನೆಲ್ಲ ಕನಸಿಗೆ. ನನ್ನ ಎದೆಯ ಬಡಿತ ನೀನು ಜೀವ ಹೋದರು, ನಿನ್ನ ನೆರಳ ಬಿಂಬ ನಾನು ಎಲ್ಲೇ ಇದ್ದರು. ನಿನ್ನಯ ಸರಳತೆ ಆಕಾಶ ಬೇಡದೆ ನೀಡಿದೆ ಅವಕಾಶ.
ಸರಳತೆ ಆಕಾಶ ಬೇಡದೆ ನೀಡಿದೆ ಅವಕಾಶ ಕೈಯ ತೊಳೆದು ಮುಟ್ಟುವಂತ ಮುದ್ದು ಬೊಂಬೆ ನೀನು ಮೈಯ ತುಂಬ ನಿನ್ನ ಚಿಂತೆ ತುಂಬಿಕೊಂಡೆ ನಾನು ಮನದ ನೋವಿಗೆ ನೀ ಮುದವ ನೀಡಿದೆ ಮದನ ನಿಲುವಿಗೆ ಅಡಿಪಾಯವಾಗಿದೆ ಹಾ ಮನದ ನೋವಿಗೆ ನೀ ಮುದವ ನೀಡಿದೆ ಮದನ ನಿಲುವಿಗೆ ಅಡಿಪಾಯವಾಗಿದೆ ನೂರು ಜನ್ಮ ನನ್ನ ಉಸಿರು ನಿನ್ನ ಪಾಲಿಗೆ ಮುಡಿಪಾಗಿ ಇಡುವೆ ಪ್ರಾಣ ಸಖನ ಪ್ರೀತಿ ನಿಲುವಿಗೆ ಕಡಲಿನ ಅಳತೆಯ ಗುಣದವಳು ಕವಿತೆಯ ಸಾಲಲಿ ಕಂಡವ ಹಾ ಕಡಲಿನ ಅಳತೆಯ ಗುಣದವಳು ಕವಿತೆಯ ಸಾಲಲಿ ಕಂಡವನು ಕೈಯ ತೊಳೆದು ಮುಟ್ಟುವಂತ ಮುದ್ದು ಬೊಂಬೆ ನೀನು ಮೈಯ ತುಂಬ ನಿನ್ನ ಚಿಂತೆ ತುಂಬಿಕೊಂಡೆ ನಾನು ಈ ಚಿತ್ರದ ಬಗ್ಗೆ ಅವರಿಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಪೋರ್ಟು ನಮಗೆ ರೀಚ್ ಆಗೋದಕ್ಕೆ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ. ಈ ಸಿನಿಮಾ ಡೈರೆಕ್ಟರ್ ಗುರುಮೂರ್ತಿ ಅವರು ಒಂದು ಸ್ವಲ್ಪ ಅವರು ಹ್ಯಾಂಡಿಕ್ಯಾಪ್ ಕಾಲು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಬೇಸಿಕ್ಲಿ ಕೋರಿಯೋಗ್ರಾಫರ್ ಧನಕುಮಾರ್ ಅಂತ ನಾನು ಸಾರಿ ಪರಿಚಯ ಮಾಡ್ಕೊಳ್ಳಿಲ್ಲ. ಧನಕುಮಾರ್ ಅಂತ ಸುಮಾರು ಒಂದು ಮುಸ್ಸಂಜೆ ಮತ್ತು ನನ್ನ ಫಸ್ಟ್ ಸಿನಿಮಾ ಕೋರಿಯೋಗ್ರಾಫರ್ ಆಗಿ ಈಗ ಕಬ್ಜಾ ತನಕ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಇದ್ರ ನಡುವಲ್ಲಿ ಲಾಸ್ಟ್ ಇಯರ್ ಗರುಡ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದರ ನಿರ್ದೇಶಕ ಕೊರಿಯೋಗ್ರಾಫರ್ ಆಗಿ ಬಂದಾಗ ಈ ಸಿನಿಮಾಗೆ ಅವ್ರು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಅವ್ರಿಗೆ ಸಪೋರ್ಟಾಗಿ ಮೇಕಿಂಗ್ ನೀವು ಇವಾಗ ಏನು ನೋಡಿದ್ರಿ ಮೇಕಿಂಗ್ ಇರ್ಬೋದು ಇವೆಲ್ಲ ಜೊತೆಲಿ ಇದ್ಕೊಂಡು ಮಾಡಿ ಇವತ್ತು ಸಿನಿಮಾನ ನಿಮ್ಮ ತನಕ ತೊಗೊಂಬಂದಿದ್ದೀವಿ. ಇದ್ರ ಮೇಲೆ ನೀವು ಜನಕ್ಕೆ ರೀಚ್ ಮಾಡ್ತೀರಾ. ಒಂದು ಪ್ಯಾಷನೇಟ್ ಪ್ರೊಡ್ಯೂಸರು ಒಂದು ತುಂಬ ಆಸೆ ಹ್ಯಾಂಡಿಕ್ಯಾಪ್ ಆದರೂ ಅವ್ರ ಕಷ್ಟದಲ್ಲಿ ಬಂದು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳು ಮಾಲಾಶ್ರೀ ಅವರು ಇರ್ಬೋದು, ಅರ್ಷಿಕಾ ಪುಣಾಚ, ಆನಂದ್ ಅವರು ತುಂಬ ಡೆಡಿಕೇಶನ್ ಹೊಸ್ದಾಗಿ ಎಂಟ್ರ್ ಆಗಿದ್ದಾರೆ. ಒಬ್ಬ ಹೀರೋಗೆ ಏನೇನು ಬೇಕು ಕ್ವಾಲಿಟೀಸು ಆ ಕ್ವಾಲಿಟೀಸ್ ತಯಾರಿಯಾಗಿ ಬಂದಿದ್ದಾರೆ. ಮೈಕು ಅಣ್ಣನ ಬಗ್ಗೆ ಎಲ್ಲ ನಾವೆಲ್ಲ ಮಾತಾಡೋಂಗಿಲ್ಲ, ಅವರೆಲ್ಲ ಸೀನಿಯರ್ಸು. ತುಂಬ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಆಗಿ ಸಿನಿಮಾ ದೊಡ್ಡದಾಗಿ ಪ್ರೊಡ್ಯೂಸರ್ ಆಗಿ ಪ್ಯಾಷನ್ ಆಗಿ ನೀವು ನೋಡಿರ್ತೀರ ಟೀಸರ್ ನೋಡಿದ್ಮೇಲೆ ನಿಮಗೆ ಗೊತ್ತಾಯಿತು ಪ್ಯಾಷನ್ ಆಗಿ ಸಿನಿಮಾ ಮಾಡಿದ್ದೀವಿ. ರೀತಿ ಮರ್ತೋದೆ ಯಾಕೆಂದರೆ ಸುಮಾರು ನಾನು 22 ವರ್ಷದಿಂದ ಸಿನಿಮಾಲಿ ಕೆಲಸ ಮಾಡ್ಕೊಂಬಂದಾಗ ಸಿನಿಮಾನ ಯಾವತ್ತು ಆಚೆ ಜನ ಆಗಿರ್ಬೋದು ಇಲ್ಲ ಬಂದಿದ್ದ ನಿರ್ಮಾಪಕರು 99% ರಿಟರ್ನ್ ಹೊಟ್ಟೋಗ್ತಾ ಇದ್ದಾರೆ. ರಿಟರ್ನ್ ಪ್ರೊಡ್ಯೂಸರ್ಸ್ ಯಾರೂ ಇಲ್ಲ ಅಂತ ನಮಗೆಲ್ಲ ಗೊತ್ತಿರೋದು, ನಿಮಗೂ ಗೊತ್ತು. ಒಂದು ಸಲ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ ತಿರ್ಗಾ ರಿಟರ್ನ್ ಬರ್ತಾ ಇಲ್ಲ ಅಂತ. ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಪ್ರೊಡ್ಯೂಸರ್ಗೆ ಎಲ್ಲರೂ ಹೇಳಿದ್ರು ಸಿನಿಮಾಗೆ ಯಾಕೆ ಹೋಗ್ತೀರಾ, ಬೇರೆ ಫೀಲ್ಡ್ ಯೂಸ್ ಮಾಡ್ಕೊಳ್ಳಿ, ಸಿನಿಮಾ ಬೇಡ, ಸಿನಿಮಾ ಮಾಡಬೇಡಿ, ಹಾಳಾಗಿ ಹೋಗ್ತೀರಾ ಅಂತ ಹೇಳ್ಕೊಂಬರ್ತಾಯಿದ್ರು. ನಾನು ಡೈರೆಕ್ಟ್ರಾಗಿ ಇದಕ್ಕೆ ಯಾಕೆ ಕ್ರಿಯೇಟಿವ್ ಹೆಡ್ಡಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಆಚೆ ಜನ ಸಿನಿಮಾ ಇದೊಂದು ಉದ್ಯಮ. ಈ ಉದ್ಯಮನ ಕೆಟ್ಟದಾಗ ಯಾಕೆ ಹೇಳ್ತಾ ಇದ್ದಾರೆ, ಸಿನಿಮಾ ಥರ ಮಾಡಿದ್ರೆ ರಿಟರ್ನ್ಸ್ ಇದೆ, ಸಿನಿಮಾಲಿ ದುಡ್ಡಿದೆ ಅನ್ನೋ ತೋರಿಸೋದಕ್ಕೋಸ್ಕರ ನಾನು ಈ ಸಿನಿಮಾನ ಇವ್ರ ಜೊತೆಲಿ ನಿಂತು ನಾನು ಸೀನಿಯರಾಗಿ ಅವರು ಫಸ್ಟ್ ಟೈಮ್ ಡೈರೆಕ್ಟ್ರವರು ಬಿಸ್ನೆಸ್ ಏನು ಮಾಡಬೇಕು. ಇವತ್ತು ಹಿಂದಿ ರೈಟ್ಸ್ ಅನ್ನೋದನ್ನು 1.8 ಸೇಲ್ ಮಾಡಿದ್ದೀವಿ. ಸ್ಯಾಟಲೈಟ್ರು ಮಾತುಕತೆಯಲ್ಲಿದೆ 1.25 ಕೋಟಿಗೆ. ಯಾಕಂದರೆ ಪ್ರೊಡ್ಯೂಸರ್ಸು ಕರೆಕ್ಟ್ ಸಿನಿಮಾ, ಯಾಕಂದರೆ ನಾವು ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು, ಅದಕ್ಕಿಂತ ಮುಂಚೆ ಪ್ರೊಡ್ಯೂಸರ್ ಸೇಫ್ ಆಗಬೇಕು. ಅವರಿಂದ ಒಂದು ಸಿನಿಮಾ ಮಾಡಿದ್ರೆ ಅದರಿಂದ ಒಂದು 100 ಕುಟುಂಬಗಳು ನಡೆಯುತ್ತೆ ಒಂದು ವರ್ಷ. ಆ 100 ಕುಟುಂಬ ಅವ್ರು ರಿಟರ್ನ್ ಇನ್ನೊಂದು ಸಿನಿಮಾ ಮಾಡಿದ್ರೆ ಇನ್ನೊಂದು 100 ಕುಟುಂಬಗಳು ಬದುಕ್ತವೆ. ಅದಕ್ಕೋಸ್ಕರ ಸಿನಿಮಾ ರಂಗ ಕೆಟ್ಟದು ಅಂತ ಹೇಳೋರಿಗೆ ಉದಾಹರಣೆಗೋಸ್ಕರ ಈ ಸಿನಿಮಾನ ಬಿಸ್ನೆಸ್ ಮಾಡಿ ಇವತ್ತು ಪ್ರತಿ ಡಿಸ್ಟಿಕ್ ಲೆವೆಲಲ್ಲೂ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಸಿನಿಮಾನ ಗೆಲ್ಲಿಸ್ಬೇಕು, ರೀಚ್ ಮಾಡಬೇಕು. ಯಾಕಂದರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಹೊಸ್ದಾಗೆ ಇಂಡಸ್ಟ್ರಿಗೆ ಬಂದಾಗ ಅವ್ರನ್ನ ಉಳಿಸ್ಕೊಳೋ ಪ್ರಯತ್ನದಲ್ಲಿ
ನಾನು ಅದು ಆ ವಿಷಯದಲ್ಲಿ ನಾನು ಮುಖ್ಯವಾಗಿ ಪಾತ್ರ ವಹಿಸಿ ಅವ್ರ ಹಿಂದೆ ನಿಂತು ಬೆನ್ನೆಲುಬಾಗಿ ನಿಂತು ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನನ್ನ ಟೀಮು ಮತ್ತು ನನ್ನ ಆರ್ಟಿಸ್ಟ್ಗಳು ಪ್ರತಿಯೊಂದು ಕಡೆಯೂ ಎಷ್ಟು ದೂರ ಆದರೂ ಪ್ರೆಸ್ ಮೀಟಿಗೆ ಬರ್ತಾರೆ, ಸಿನಿಮಾನ ರೀಚ್ ಮಾಡ್ತೀವಿ, ಪ್ರೊಡ್ಯೂಸರ್ನ ಗೆಲ್ಲಿಸ್ತೀವಿ ಅನ್ನೋ ಒಂದು ಖುಷಿಯಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ನನಗೆ ಅಫ್ಕೋರ್ಸ್ ಹೊಸಬರಿಗೆ ಅವಕಾಶ ಸಿಗೋದು ಕಷ್ಟ. ಸೊ ಅದರಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಮೇಯ್ನ್ ಕಾರಣಕರ್ತರು ನಮ್ಮ ನಟರಾಜ್ ಸರ್ ಹಾಗೂ ಕೋಮಲ ಮೇಡಮ್ ಹಾಗೂ ನಮ್ಮ ನಿರ್ದೇಶಕರು ಗುರುಮೂರ್ತಿ ಸುನಾಮಿಯ ಸರ್ ಅಂತ. ನಿಜವಾಗ್ಲೂ ಅದ್ಭುತವಾಗಿದೆ ಕತೆ. ಮೇಕಿಂಗ್ ನೀವೇ ನೋಡಿದ್ರಿ. ಮತ್ತು ಒಳ್ಳೆ ಮೆಸೇಜ್ ಇದೆ. ಮೆಸೇಜ್ ಏನು ಅಂತಂದರೆ ಪ್ರವಾಸ ತಾಣಗಳ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ. ಸೊ ಆ ಥರ ಪ್ರತಿಯೊಂದನ್ನು ಬಿಡಿಯಾಗಿ ತೋರಿಸಿದ್ದಾರೆ. ಸೊ ಮೇಕಿಂಗಲ್ಲಿ ನೀವು ನೋಡ್ಬೋದು. ಬಟ್ ಸಿನಿಮಾ ನೋಡಿದವಾಗ ಜನತೆಗೆ ನಿಜವಾಗ್ಲೂ ಒಳ್ಳೆ ಮೆಸೇಜ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಖಂಡಿತ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೆಜೆಂಡ್ ಆ್ಯಕ್ಷನ್ ಕ್ವೀನ್ ಮಹಾಲಕ್ಷ್ಮಿ ಮೇಡಮ್, ಆಮೇಲೆ ಮೈಕೋ ನಾಗರಾಜ್ ಸರ್, ಅಯ್ಯಪ್ಪ ಶರ್ಮಾ ಸರ್ ಹಾಗೂ ಹರ್ಷಿಕಾ ಮೇಡಮ್ ಜೊತೆ ಇಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದನ್ನು ಮಂಗಳೂರಲ್ಲಿ ಹಂಚ್ಕೊತಿದ್ದೀನಿ ಅಂದರೆ ಇನ್ನೂ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಇಲ್ಲಿ. ಸೊ ಅವ್ರಿಗೂ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ನಮಸ್ಕಾರ. ಮೊದಲು ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀವಿ. ಮಾಧ್ಯಮದವ್ರು ಇಲ್ಲ ಅಂದರೆ ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದು 100ಕ್ಕೆ 100 ಭಾಗ ಸತ್ಯ. ಈ ಸಿನಿಮಾನ ನಮ್ಮ ನಟರಾಜ್ ಸಾರು ಮತ್ತು ಅವರು ಶ್ರೀಮತಿಯವರು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ನನಗೆ ಫಸ್ಟು ನಮ್ಮ ಧನುಕುಮಾರ್ ಸಾರು ಕರೆದು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕರೆದ್ರು. ನಾನು ಅವತ್ತು ಹೇಳಿದೆ, ಸರ್ ಏನು ಸರ್ ಹೊಸ ಹೀರೋ, ಪ್ರೊಡ್ಯೂಸರು ಹೊಸಬ್ರು, ನಮ್ಮ ಗುರುಮೂರ್ತಿಯವರು ಹೊಸಬ್ರು, ಹೆಂಗೆ ಏನು ನೀವು ಇಷ್ಟೊಂದು ರಿಚಾಗಿ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ಅವತ್ತು ಒಂದು ಮಾತು ಹೇಳಿದ್ರು, HMTನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸರ್, ಈ ಸಿನಿಮಾ ಎಷ್ಟಾದರೂ ಆಗಲಿ ನಾವು ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀವಿ, ಒಳ್ಳೆ ಬಿಸ್ನೆಸ್ ಮಾಡಿಸ್ಕೊಡ್ತೀವಿ. ಆ ಥರ ನನ್ನ ಚಾಲೆಂಜ್ ಮಾಡಿದರು, ಮಾತು ಕೊಟ್ಟಿದ್ದರು. ಅದೇ ಥರ ಇವತ್ತು ಒಳ್ಳೆ ಬಿಸ್ನೆಸ್ ಮಾಡಿಕೊಟ್ಟು ನಮ್ಮ ಪ್ರೊಡ್ಯೂಸರ್ನ ಸೇಫ್ ಮಾಡಿದ್ದಾರೆ. ಮೊದಲು ಅವ್ರಿಗೆ ಧನ್ಯವಾದ. ಅವರು ನಮ್ಮ ಗುರುಮೂರ್ತಿ ಸಾರು ಇವರಿಬ್ಬರು ಇಲ್ಲ ಅಂದಿದ್ರೆ ಈ ಸಿನಿಮಾನೇ ಇಲ್ಲ. ನನ್ನ ಪ್ರಕಾರ ಈ ಸಿನಿಮಾಗೆ ಇಬ್ಬರು ಡೈರೆಕ್ಟ್ರು. ಇವರು ಕೂತ್ಕೊಂಡು ಏನು ಬೇಕೋ ಅದನ್ನು ಕೇಳ್ಕೊತಾ ಇದ್ರು, ಅವರು ಓಡಾಡ್ಕೊಂಡು ಏನು ಬೇಕೋ ಅದನ್ನು ತಗೋತಾ ಇದ್ರು. ಇವರಿಬ್ಬರು ಸೇರಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲು. ನಮ್ಮ ನಟರಾಜ್ ಸಾರು ಅವ್ರು ಬರೀ ಪ್ರೊಡ್ಯೂಸರ್ ಅಲ್ಲ, ಒಳ್ಳೆ ಆರ್ಟಿಸ್ಟು. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವರು ಶ್ರೀಮತಿಯವರು ಸಿನಿಮಾ ಪ್ರೊಡ್ಯೂಸರ್ ಆದ್ರೂ ಬರ್ತಾಯಿದ್ರು, ಎವ್ರಿ ಡೇ ಬರ್ತಿದ್ರು, ಎಲ್ಲೋ ಒಂದು ಕಡೆ ಕೂತ್ಕೋತಾಯಿದ್ರು. ನಮ್ಮ ಆರ್ಟಿಸ್ಟು ಟೆಕ್ನಿಷಿಯನ್ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊತಾಯಿದ್ರು. ನಮ್ಗೆ ಆವಾಗಲೇ ಅನ್ನಿಸ್ಬಿಡ್ತು, ನೋಡಿ ಇಷ್ಟು ಒಳ್ಳೆಯ ಜನಗಳಿಗೆ ಸಿನಿಮಾ ಸಕ್ಸಸ್ ಆಗಲೇಬೇಕು. ಇವಾಗ ಎಷ್ಟು ಜನ, ಹತ್ತತ್ರ 100 ಜನ ಟೆಕ್ನಿಷಿಯನ್ಸು ಒಂದು ದಿವಸನೂ ಸಫರ್ ಪಡಲಿಲ್ಲ. ಇವಾಗ ನೋಡ್ತಾ ಇದ್ದೀವಿ, ಎಷ್ಟೋ ಸಿನಿಮಾಗಳಲ್ಲಿ ಪೇಮೆಂಟ್ ಕೊಡಲ್ಲ, ಊಟ ಸರಿ ಇರಲ್ಲ, ಸರಿಯಾಗಿ ವಿಚಾರಿಸ್ಕೊಳ್ಳಲ್ಲ. ಆದರೆ ಈ ಸಿನಿಮಾದಲ್ಲಿ ಆ ಥರ ಒಂದೇ ಒಂದು ದಿವಸನೂ ನಮಗೊಂದು ಅನುಭವ ಆಗಲಿಲ್ಲ. ಮೊದಲು ನಮ್ಮ ನಟರಾಜ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಅವರು ಈ ಸಿನಿಮಾ ಗೆದ್ದರೆ ಇಂಥ ಅದ್ಭುತವಾದ 16 ಸಿನಿಮಾ ಮಾಡ್ತಾರೆ. ಅವ್ರು 16 ಸಿನಿಮಾ ಮಾಡಿದ್ರೂ ನಮ್ಮ ಕೈಲಾದ ಸಹಕಾರ ಅವ್ರು ಕೊಟ್ಕೊಂಡು ನಾವು ಅವ್ರ ಜೊತೆನೇ ಇರ್ತೀವಿ. ಇನ್ನು ಗುರುಮೂರ್ತಿಯವರು ಏನೋ ಚಾಲೆಂಜ್ ಮಾಡಿದ್ದಾರೆ, ಇದಾದ ತಕ್ಷಣ ಇನ್ನೊಂದು ಸೂಪರ್ ಸಿನಿಮಾ ಮಾಡ್ತೀವಿ ಅಂತ. ದೇವರು ಅವ್ರಿಗೆ ಇನ್ನೂ ಹಲವಾರು ಸಿನಿಮಾ ಮಾಡುವಷ್ಟು ಶಕ್ತಿ ಕೊಡಲಿ. ನಮ್ಮ ಆನಂದ್ ಆರ್ಯ ಅವರು ನೀವು ನೋಡಿದ್ರೆ ಪುನೀತ್ ಸರ್ ಥರನೇ ಇದ್ದಾರೆ. ಬಟ್ ಅವ್ರಿಗೆ ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ, ಸಾರ್ ಹೇಳ್ಬೇಡಿ ಸಾರ್ ಅಂತ. ಅದೇನದು ಸತ್ಯ, ಅದು 100ಕ್ಕೆ 100 ಭಾಗ ಸತ್ಯನೇ. ಅದು ನೋಡೋಕ್ಕೆ ಪುನೀತ್ ಥರನೇ ಇದ್ದಾರೆ. ಅಭಿನಯನೂ ಅಷ್ಟೇ, ಒಂದೊಂದು ಸ್ಟೆಪ್ ಹಾಕಿದ್ರು ಕೂಡ ಅವರು ಪುನೀತ್ ಥರನೇ ನಮಗೆ ಪುನೀತ್ ಅವ್ರನ್ನ ನೋಡ್ದಂಗೆ ಆಗ್ತದೆ. ಇವಾಗ ಇವ್ರ ಮುಖಾಂತರ ನಾವು ಪುನೀತ್ ಅವ್ರನ್ನ ನೋಡ್ತೀವಿ ಅಂತ ನಾನು ಅಂದ್ಕೊತೀನಿ. ಅವ್ರ ಭಾವನೆ ಏನಾಯಿತು ನನಗೆ ಗೊತ್ತಿಲ್ಲ. ನಮ್ಮ ಡೈರೆಕ್ಟ್ರು ಈಗ ಇನ್ನೊಂದು ಈ ಸಿನಿಮಾ ತಕ್ಷಣ ನಮ್ಮ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರಿಬ್ಬರೇ ಡೈರೆಕ್ಟ್ರು. ಅದರಲ್ಲಿ ನಮ್ಮ ಈ ಸಿನಿಮಾಗೆ 6 ಸಾಂಗ್ಗಳಿದ್ದಾವೆ. ನಮ್ಮ ಕೊರಿಯೋಗ್ರಫರು ಧನುಕುಮಾರು. ಕೊರಿಯೋಗ್ರಫರ್ ಅಂದ್ಕೊಂಡಿದ್ವಿ, ಇದಕ್ಕೆ ಮುಂಚೆ 2 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾನೂ ಕ್ರಿಯೇಟಿವ್ ಹೆಡ್ ಅಂದರೆ ಆಲ್ಮೋಸ್ಟ್ ಅವರು ಈಕ್ವಲ್ ಡೈರೆಕ್ಟ್ರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಸಿನಿಮಾ 100% ಸಕ್ಸಸ್ ಆಗ್ತದೆ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಕೊಟ್ಟರೆ
ಪಾಪ ಇವರು ನಮ್ಮ ಕರ್ನಾಟಕದ ಮೂಲೆಯಲ್ಲಿ ಹೋಗಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರಿಗೂ ರೀಚ್ ಆಗಬೇಕು. ಇವತ್ತಿನ ದಿವಸ ಥಿಯೇಟ್ರಿಗೆ ಜನನೇ ಬರಲ್ಲ. ದಯವಿಟ್ಟು ಜನಗಳೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಇಂಥ ಹಲವಾರು ನಿರ್ಮಾಪಕರು ಬರ್ತಾರೆ. ಇವತ್ತು ನಿರ್ಮಾಪಕರು ಹೊಸಬರು ಬಂದರೆ ಅವ್ರನ್ನ ಹೆಂಗೆ ತಪ್ಪುದಾರಿಗೆ ಎಳಿಬೇಕು ಇವ್ರಿಗೂ ಹೇಳಿರ್ಬೋದು, ಹುಷಾರು 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 ಅಂತ. ಆದರೆ ಇವರಿದ್ದ ಟೀಮು ಆ ಥರ ಅಲ್ಲ. ಇವರಿದ್ದ ಟೀಮು ಹೀಗೆಂದರೆ ಅವರೆಲ್ಲ ಲಾಸ್ಟಲ್ಲಿ ಊಟ ಮಾಡ್ತಾಯಿದ್ರು. ನಾನು ನೋಡಿದ್ದೀನಿ ಡೈರೆಕ್ಟ್ರುಗಳು, ಪ್ರೊಡ್ಯೂಸರು ಲಾಸ್ಟಲ್ಲಿ ಊಟ ಮಾಡಿ ಬಂದಿರೋ ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಸಿನಿಮಾ 100 ದಿವಸ ಓಡಲಿ. ಅದು ಇದು ದೇವರ ನಾಡಿದು. ದೇವರ ನಾಡಲ್ಲಿ ಮಾಡ್ತಾ ಇರೋದು ದೇವರ ಆಶೀರ್ವಾದ ಸಿಗುತ್ತೆ. ನೀವೆಲ್ಲರೂ ಸಹಕಾರ ಕೊಟ್ಟರೆ ಈ ಸಿನಿಮಾ 100 ದಿವಸ ಓಡಲಿ, ಸಕ್ಸಸ್ ಆಗಲಿ. ನಮ್ಮ ನಿರ್ಮಾಪಕರು ಇನ್ನೂ ಹಲವಾರು ಸಿನಿಮಾ ಮಾಡಲಿ. ಎಲ್ಲ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗೆ, ಪ್ರೊಡ್ಯೂಸರ್ಗೆ ನಿಮ್ಮ ಕಡೆಯಿಂದ ಒಂದು ವಿಶ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್. ಅಪ್ಪು ಅಮರ. ದೈವ ಭೂಮಿ ತುಳುನಾಡಿನ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಮಂತ್ರವಾದಿ ಪಾತ್ರ ಮಾಡಿದ್ದೀನಿ. ನಮ್ಮ ಅಯ್ಯಪ್ಪ ಅವ್ರ ಕಾಂಬಿನೇಷನ್ನಲ್ಲಿ. ಅಯ್ಯಪ್ಪ ಅವ್ರು ಬಂದು ರವಿಶಂಕರ್ ಅವ್ರ ತಮ್ಮ. ಇದಕ್ಕೂ ಮುಂಚೆ ನಾನು ನಮ್ಮ ಧನು ಸರ್ ಜೊತೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ, ಗರುಡ ಅಂತೇಳಿ. ಅದರಲ್ಲಿ ಕರಪ್ಟೆಡ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ಅದನ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿಸಿದ್ರು ನನ್ನ ಕೈಲಿ. ಈಗ ಈ ಸಿನಿಮಾದಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬಿಲ್ಡಪ್ ಶಾಟ್ಸ್ ಆಗಲಿ, ಆ ಒಂದು ಗೆಟಪ್ಪು, ಲುಕ್ಕು ಎಲ್ಲದನ್ನು ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿದ್ದಾರೆ ನಮ್ಮ ನಿರ್ದೇಶಕರಾದಂತಹ ಸುನಾಮಿ ಗುರುಮೂರ್ತಿ ಹಾಗೂ ಧನುಕುಮಾರ್ ಸರ್ ಇಬ್ಬರು. ನಾನು ಮುಖ್ಯವಾಗಿ ಕರ್ನಾಟಕದ ಜನತೆಗಳಲ್ಲಿ ಒಂದು ಕೇಳ್ಕೊಳ್ಳೋದೇನಂತಂದರೆ, ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಮುಂದೆ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಅಮೆಝಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸು, ಈ ಥರ ಎಲ್ಲ ಹೋಗ್ತಾ ಇದೆ. ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಅಂತಂದರೆ ಸಾಯಂಕಾಲ ಆಗಲೇ ಮೊಬೈಲಲ್ಲಿ ಬಂದುಬಿಡ್ತದೆ. ದಯವಿಟ್ಟು ಸಿನಿಮಾನ ಮೊಬೈಲಲ್ಲಿ ನೋಡಿದ್ರೆ ನಿಮಗೇನು ಎಂಟರ್ಟೈನ್ಮೆಂಟ್ ಸಿಗಲ್ಲ. ಯಾವುದೇ ಸಿನಿಮಾ ಆಗಲಿ ದೊಡ್ಡ ಪರ್ದೆನಲ್ಲಿ ನೋಡಿದ್ರೆ ಅಲ್ಲಿ ಸಿಗೋ ಮಜಾನೇ ಬೇರೆ, 4 ಇಂಚ್ ಮೊಬೈಲಲ್ಲಿ ಸಿಗೋ ಮಜಾನೇ ಬೇರೆ. ಅದಕ್ಕೋಸ್ಕರ ಮುಖ್ಯವಾಗಿ ಕರ್ನಾಟಕದ ಜನತೆ ಎಲ್ಲರೂ ಕೂಡ ನಮ್ಮ ಸಿನಿಮಾ ಜೊತೆಗೆ ಬರುವಂಥ ಎಲ್ಲ ಸಿನಿಮಾಗಳನ್ನೂ ಥಿಯೇಟರ್ನಲ್ಲಿ ಬಂದು ನೋಡಿ. ಹಾಗೆ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ಸಿನಿಮಾ ರಂಗಕ್ಕೆ ಹೊಸಬರು, ಆದರೆ ಒಳ್ಳೆ ಗಾನಕ್ಕೋಗಿಲ ಥರ ಹಾಡನ್ನು ಹಾಡ್ತಾರೆ. ಮತ್ತು ಅವರು ನಿರ್ಮಾಪಕರಾಗೋಕ್ಕಿಂತ ಮುಂಚೆ ಅವರೇ ಹೇಳಿದ್ದಾರೆ ಆಲ್ರೆಡಿ ನಿಮಗೆ, ಆಡಿಷನ್ನಿಗೆ ಬಂದಿದ್ದೆ ಅಂತ ಹೇಳಿ. ಬಟ್ ಆಡಿಷನ್ನಿಗೆ ಬಂದಂಥ ಒಬ್ಬ ಕಲಾವಿದ ಸಿಂಗರ್ ಆದರು, ನಂತರ ನಿರ್ಮಾಪಕರಾದರು, ಜೊತೆಗೆ ನಟರು ಕೂಡ ಆದರು. ಸೊ ಇವ್ರ ಕಾಂಬಿನೇಷನಲ್ಲೆಲ್ಲ ನಾನು ವರ್ಕ್ ಮಾಡೋದು ನನಗೂ ತುಂಬ ಒಂದು ಖುಷಿ. ಹಾಗೆ ಬಳ್ಳಾರಿನ ಖಡಕ್ ರೊಟ್ಟಿ ನಮ್ಮ ಸುನಾಮಿ ಗುರುಮೂರ್ತಿ ಅವರು ವಿಕಲಚೇತನರಾದರೂ ಕೂಡ ಅವರಲ್ಲಿ ಏನೋ ಒಂದು ಕಲೆ ಇದೆ, ಶಕ್ತಿ ಇದೆ. ಆ ಶಕ್ತಿಗೆ ಮುಖ್ಯವಾಗಿ ದೇವರ ಆಶೀರ್ವಾದ ಇದೆ. ಸೊ ಅವರಲ್ಲಿ ಇದ್ದಂತಹ ಶಕ್ತಿನ ಪರದೆ ಮೇಲೆ ಹೇಗೆ ತರಬೇಕು ಅಂತೇಳಿ ಅವರು ನಿರ್ಮಾಪಕರ ಜೊತೆ ಇರ್ಬೋದು, ನಮ್ಮ ಧನು ಮಾಸ್ಟರ್ ಜೊತೆ ಇರ್ಬೋದು, ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಪರದೆ ಮೇಲೆ ತುಂಬ ಚೆನ್ನಾಗಿ ತಂದಿದ್ದಾರೆ. ಹಾಗೆ ಈ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ನೀವು ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನೇ ಹೇಳಿಲ್ಲ. ಪ್ಲೀಸ್ ಹೇಳಿ, ಹೇಗಿತ್ತು? ಹಾಡಾಗಿರ್ಬೋದು. ಯಾರು ಹೇಳೋದೇ ಇಲ್ಲಪ್ಪ ನೀವುಗಳು. ಅಲ್ಲ, ಈಗ ನೀವು ಹೇಳಿದ್ರೆ ನಮಗೂ ಒಂದು ಸಮಾಧಾನ ಅಲ್ವಾ ಸರ್? ಹಾಗಾಗಿ ಸೊ ಮುಖ್ಯವಾಗಿ ದಯವಿಟ್ಟು ನೀವು ಮಾಧ್ಯಮ ಮಿತ್ರರು ನಮಗೆ ಭುಜ ಕೊಟ್ಟರೆ ನಾವು ಮೇಲೆ ದಳಕ್ಕಾಗೋದು. ಮುಖ್ಯವಾಗಿ ಎಲ್ಲ ಕಡೆನೂ ಅಷ್ಟೇ, ಪ್ರತಿಯೊಂದು ಸಿನಿಮಾನೂ ಕೂಡ, ಪ್ರತಿಯೊಂದು ಜಾಗದಲ್ಲೂ ಕೂಡ
ನೀವೆಷ್ಟು ನಮ್ಮ ಬಗ್ಗೆ ಸಿನಿಮಾದ ಬಗ್ಗೆ ಪ್ರಚಾರ ಮಾಡ್ತೀರಾ, ಕಲಾವಿದ್ರ ಬಗ್ಗೆ ಆಗಲಿ, ನಿರ್ದೇಶಕರ ಬಗ್ಗೆ ಆಗಲಿ, ಅದಕ್ಕೆ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರು ತಂತ್ರಜ್ಞರ ಬಗ್ಗೆ ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ತೋರಿಸ್ತೀರಾ, ಒಳ್ಳೆ ರೀತಿಯಲ್ಲಿ ಬರೀತೀರಾ, ಅದನ್ನು ನೋಡಿ ಜನಗಳು ಥಿಯೇಟ್ರಿಗೆ ಬರ್ತಾರೆ. ಸೊ ಹಾಗಾಗಿ ಸಿನಿಮಾ ಹೇಗಿದೆ ಅನ್ನೋದನ್ನು ನೀವು ನೋಡಿದ್ದೀರಾ, ಅದರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಬರೆದು ಜನಗಳನ್ನ ಥಿಯೇಟ್ರಿಗೆ ಕರ್ಕೊಂಬರೋ ಜವಾಬ್ದಾರಿ ಸಂಪೂರ್ಣ ನಿಮ್ಮದಾಗಿರುತ್ತೆ. ಸೊ ಇದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಸಿನಿಮಾ ನಾವು ಅಂದ್ಕೊಂಡಿರೋ ಹಾಗೆ ಆಗಲೇ ಬಿಸ್ನೆಸ್ ಬಗ್ಗೆ ನಮ್ಮ ಮಾಸ್ಟರ್ ಹೇಳಿದ್ರು, ಅದು ಸಣ್ಣ ಮೊತ್ತ ಅಷ್ಟೇ. ನಾವು ಕಲಾವಿದರು ಯಾವುದೇ ಸಿನಿಮಾದಲ್ಲಿ ನಟನೆ ಮಾಡಲಿ, ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ದೊಡ್ಡ ಮೊತ್ತದ ಬಿಸ್ನೆಸ್ ಆಗಬೇಕು ಅಂತೇಳಿ ತುಂಬ ಆಸೆ ಇರುತ್ತೆ. ಯಾಕೆ ಅಂತಂದರೆ ಒಂದು ಸಿನಿಮಾಕ್ಕೆ ಒಬ್ಬ ನಿರ್ಮಾಪಕರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಬಂದಾಗ ಅವರು ಇನ್ನೂ 10-15 ಸಿನಿಮಾಗಳನ್ನ ಮಾಡುವಂಥ ಒಂದು ಮನಸ್ಸು ಮಾಡ್ತಾರೆ. ಆವಾಗ ನನ್ನಂಥ ಕಲಾವಿದರುಗಳು, ನಮ್ಮ ಮೈಕೋ ಸರ್ ಅಂತ ಕಲಾವಿದರುಗಳು, ನಮ್ಮ ಟೆಕ್ನಿಷಿಯನ್ಸ್ಗಳು ಎಲ್ಲರಿಗೂ ಇದೇ ಥರ ಒಂದು 100-150 ಜನ ಕುಟುಂಬಕ್ಕೆ ಆಧಾರವಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಕನ್ನಡದ ಜನತೆಗಳಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿಯ ಮನವಿ, ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ ನಮ್ಮನ್ನು ಹರಸಿ ಹಾರೈಸಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತೀನಿ. ಹಾಗೆ ನನ್ನ ಈ ಕಡೆಯ ಒಂದು ಮಾರಕಾಸ್ತ್ರ 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 ದೈವಭೂಮಿ ತುಳುನಾಡಿನ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಸಂತೋಷ ಮತ್ತು ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಮಾರಕಾಸ್ತ್ರ ಮಾರಕಾಸ್ತ್ರ ಅಂದರೆ ಏನು? ಅದೊಂದು ಆಯುಧ. ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲಿ ಏನೋ ಘಟನೆಗಳು ನಡೆಸಿರ್ತಾವ, ಅದನ್ನು ಎತ್ತು ಹಿಡಿಯೋದು ಫಸ್ಟ್ ಪ್ರೆಸ್. ನಾನು ಪತ್ರಕರ್ತರೇ ಒಬ್ಬರು ವೆಬನ್ ಇದ್ದಂಗೆ. ಅಂದರೆ ನಾನು ಈ ಸಿನಿಮಾನ ಒಂದು ನೈಜಿಕವಾಗಿ ನಡೆದಿರೋ ಘಟನೆ ತಗೊಂಡು ಮಾಡಿರೋ ಕಥೆ ಇದು. ಅಂದರೆ ಇದು ರಿಯಲ್ ಆಗಿ ಸ್ಟೋರಿ ನಡೆದಿರೋ ಘಟನೆ ಸಿನಿಮಾ ಇದು. ಈ ಸಿನಿಮಾ ಒಂದು ಫ್ಯಾಮಿಲಿ ಕತೆ, ಸಸ್ಪೆನ್ಸ್, ಥ್ರಿಲ್ಲರ್ ಇದೆಲ್ಲರೂ ಕುಂತ್ಕೊಂಡು ನೋಡೋ ಸಿನಿಮಾ ಇದು. ಹಾಗೂ ಇದರಲ್ಲಿ ಕ್ಯಾಸ್ಟಿಂಗ್ ಬಂದ್ಬಿಟ್ಟು ಮಾಲಾಶ್ರೀ ಮೇಡಮು ಮತ್ತು ನಮ್ಮ ನಾಯಕ ನಟ ಆನಂದಾರ್ಯ, ಹರ್ಷಿಕಾ ಪೂರ್ಣಾಚ ಮತ್ತು ಮೈಕೋ ನಾಗರಾಜ್ ಸರು, ಇನ್ನು ಹಲವಾರು ಕಲಾವಿದರು ಇದರಲ್ಲಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ನನಗೆ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಈ ಸಿನಿಮಾನ ಮಾಡಬೇಕನ್ನೋ 10 ವರ್ಷಗಳಿಂದ ನನ್ನ ಆಸೆ. ಜೀವನದಲ್ಲಿ ನಾನು ಯಾರೋ ಒಂದು ಸಿನಿಮಾ ಮಾಡಿ ಸರ್ ಒಂದು ಕಥೆ ಇದೆ ಈ ಥರ ಪ್ರೊಡ್ಯೂಸ್ ಮಾಡಿದರೆ, ಎಲ್ಲರೂ ನನಗೆ ಮಾಡಿರೋದು ಅವಮಾನ, ನನ್ನ ಮೇಲೆ ಬಿದ್ದಿರೋದು ಅನುಮಾನ, ಆಮೇಲೆ ಜಾಸ್ತಿ ನನ್ನ ಮೇಲೆ ನಂಬಿಕೆ ಇಲ್ಲ. ಇವನೊಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅದ, ಏನು ಸಿನಿಮಾ ಮಾಡ್ತಾನಪ್ಪ, ಏನಿಲ್ಲ ಇದಂಥವ್ರೆ ಸಿನಿಮಾ ಮಾಡೋಕ್ಕೆ ಚೆನ್ನಾಗಿದ್ದರೆ ಸಿನಿಮಾ ಮಾಡೋಕೆ ಕಷ್ಟ ಆಗಿದೆ, ಇವನೇನು ಮಾಡ್ತಾನ ಅನ್ನೋದು ಭಾಳ ಜನ ನನ್ನ ಮೇಲೆ ಅಪನಂಬಿಕೆ ಇತ್ತು. ಆದರೆ ನನ್ನಲ್ಲಿರೋ ಟ್ಯಾಲೆಂಟ್ ಆಗಲಿ, ನನ್ನಲ್ಲಿರೋ ಒಂದು ಕಾನ್ಫಿಡೆನ್ಸ್ ತೊಗೊಂಬಂದು ಇವತ್ತು ಅದಕ್ಕೆ ಒಂದು ಅತ್ಯುತ್ತಮವಾಗಿ ನನಗೆ ಕೋಮಲ ನಟರಾಜ್ ಸರ್ ಮತ್ತು ಡಾಕ್ಟರ್ ನಟರಾಜ್ ಸರ್ ಅಂತೇಳಿ ಅವರು ಸಿಕ್ಕಿದರು. ಅವ್ರಿಗೆ ಕಥೆ ಹೇಳಿದೆ, ಅವರು ಕತೆ ಕೇಳ್ಬಿಟ್ಟು ತುಂಬ ಇಷ್ಟ ಆಗಿ, ಆಮೇಲೆ ನನ್ನಕ್ಕಿಂತ ನನ್ನ ಟೀಮನ್ನು ನಂಬಿದ್ರು, ಡೈರೆಕ್ಷನ್ ಟೀಮನ್ನು ನಂಬಿದ್ರು. ಡೈರೆಕ್ಷನ್ ಟೀಮ್ ತುಂಬ ಚೆನ್ನಾಗಿದೆ ಮಾಡಿ ಅಂದರೆ ಪ್ರೋತ್ಸಾಹ ಮಾಡಿದ್ರು. ಇವತ್ತು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಬೆನ್ನೆಲುಬಾಗಿದ್ದು ನಿಂತ್ಕೊಂಡಿರುವ ನಾನು ಫಸ್ಟು ಡ್ಯಾನ್ಸ್ ಮಾಸ್ಟರ್, ನಾನು ಸಾಂಗಿಗೆ ಅಂತೇಳಿ ಧನುಕುಮಾರ್ ಮಾಸ್ಟರ್ನ ಕರೆಸಿದೆ. ಅವರು ಗರುಡ ಸಿನಿಮಾ ನೋಡಿಬಿಟ್ಟು ಚೆನ್ನಾಗಿದೆ, ನನ್ನ ಜೊತೆಲಿ ಇದ್ದುಕೊಂಡು ಸಿನಿಮಾ ಮಾಡಿ ಕೊಡಿ ಅಂತೇಳಿ ಅವರನ್ನು ತುಂಬ ಸಪೋರ್ಟ್ ಮಾಡಿದ್ರು. ಇವತ್ತು ಒಂದು ಇವತ್ತು ಟೀಸರ್ ನೋಡಿದ್ರೆ ನೀವೆಲ್ಲ, ಇದೇ ಮಂತಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಟ್ರೈಲರ್ ಬಿಡ್ತಾಯಿದ್ದೀನಿ ಮತ್ತು ಇವೆಂಟ್ಗಳು ಮಾಡ್ತಾಯಿದ್ದೀನಿ. ಇದನ್ನು ಈ ಮಾರಕಾಸ್ತ್ರನ ಈ ಒಂದು ಮಂಗಳೂರದ ಜನಾಂಗಗಳಿಗೆ ತರಿಸ್ಬೇಕಂತೇಳಿ ಸದಾ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನೀವು ನನ್ನ ಜೊತೆಯಲ್ಲಿದ್ದು ನಾನು ಗೆಲ್ಲಿಸ್ಬೇಕಂತೇಳಿ ನಿಮ್ಮೆಲ್ಲರಿಗೂ ಸದಾ ಪ್ರಾರ್ಥಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅಸಿಸ್ಟೆಂಟ್ ಒಂದು ಮ್ಯೂಸಿಕ್ ಮಾಡಿದ BGM ಮಾಡಿದ್ದಾರೆ, ಅದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಅವ್ರು ಹೇಳಿದ್ದು ಮೊಬೈಲಲ್ಲಿ ನೋಡಿದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಚಿತ್ರಮಂದಿರಗಳಲ್ಲೇ ನೋಡಬೇಕಂತ. ಆ ಎಫೆಕ್ಟು, ಆ ಒಂದು ಆ್ಯಕ್ಷನ್ಗೆ ಅತ್ಯದ್ಭುತವಾಗಿದೆ. ಅದನ್ನು ನಾವು ಈಗ ಹೊಸ ರೀತಿಯಲ್ಲಿ ನಾನೇ ಕೂತ್ಕೊಂಡು ಈ ಹಳೆಯ ರೀತಿ ಏನೇನು ಮಾಡಿದರೆ ಎಲ್ಲ ಅದನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಈ ಥರ ಬರಬೇಕು,
ನನ್ನ ಮೇಲೆ ನಮ್ಮ ಡೈರೆಕ್ಟರ್ ಅವರು ಮತ್ತು ಧನುಕುಮಾರ್ ಮಾಸ್ಟರು ಜಗಳ ಎಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ನಾವು ಅವ್ರ ಜೊತೆ ಜಗಳ ಒಂಥರ ಗಲಾಟೆ ಮಾಡಿಕೊಂಡು ಜನಕ್ಕೆ ಈ ನೋಡಿ, ನಾವು ಎಲ್ಲದರಲ್ಲೂ ತೃಪ್ತಿಪಡಿಸೋಕ್ಕಾಗಲ್ಲ ಈ ಸಿನಿಮಾ ಮೂಲಕ ಜನಕ್ಕೆ. ಕೇವಲ 5 ಇಂದ್ರಿಯಗಳಲ್ಲಿ ಕಣ್ಣು ಕಿವಿಗೆ ಮಾತ್ರನೇ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಇನ್ನು ಚರ್ಮ ಸ್ಪರ್ಶ ಇಲ್ಲ, ನಾಲ್ಗೆ ರುಚಿ ಇಲ್ಲ, ವಾಸನೆ ಇರಲ್ಲ. ಆ ಕೂಡ ಎರಡನ್ನ ತೃಪ್ತಿಯಾಗಿ ಒಬ್ಬ ಮನುಷ್ಯ 2.5 ಗಂಟೆ ಏನೆಷ್ಟೆಲ್ಲ ಕಷ್ಟ ಮರ್ತುಬಿಟ್ಟು ಇಲ್ಲಿ ಬರ್ತಾರೆ, ಇಲ್ಲಿ ಮತ್ತೆ ಟೆನ್ಷನ್ ಮಾಡ್ಕೊಂಡು ವಾಪಸ್ ಹೋಗಬಾರ್ದು. ಆ ರೀತಿಯಲ್ಲಿ ಪ್ರತಿಯೊಂದು ಒಂದೊಂದು ಕ್ಷಣನೂ ಕೂಡ ತಿರುಗಿದ್ರೆ ಎಲ್ಲಿ ಮಿಸ್ ಆಗುತ್ತೋ ಅನ್ನೋ ರೀತಿಯಲ್ಲಿ ಅತ್ಯದ್ಭುತವಾಗಿ ಬಂದಿದೆ ಸರ್. ಅದು ನಾವು ಸುಮಾರು ಒಂದು 10 ಸತಿ ನೋಡಿದ್ದೀವಿ. ನಮಗೆ ಚೆನ್ನಾಗಿ ಕಾಣ್ಬೋದು, ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಇದೆ. ನಾವು ಚೆನ್ನಾಗಿ ಮಾಡಿಲ್ಲ ಅಂದರೆ ನೀವು ಬಂದು ನೋಡಿ ಅಂತ ನಾವು ಒತ್ತಾಯ ಮಾಡೋಕ್ಕಾಗಲ್ಲ. ಚೆನ್ನಾಗಿರೋದು ಕೊಟ್ಟರೆ ಬಂದೇ ಬರ್ತಿರೋದು ಆಶೀರ್ವಾದ ಮಾಡೇ ಮಾಡ್ತಾರೆ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ದುಡ್ಡಿಗೆ ಬೆಲೆ ಹಾಕಿಲ್ಲ, ಎಷ್ಟಾದರೂ ಆಗಲಿ ಜನಕ್ಕೆ ತೃಪ್ತಿ ಆಗೋವಷ್ಟು ಕೊಡಬೇಕು ಅಂತ. ನೀವು ಈ ಸಿನಿಮಾ ನೋಡಿದ್ರೆ 100 ರೂಪಾಯಿಗೆ 500 ರೂಪಾಯಿ ವಸೂಲಿ ಆಗೋದಂಥ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಇದನ್ನೆಲ್ಲ ಹೇಳಿ, ಆದರೆ ಇದ್ರ ಜೊತೆಗೆ ಹಲವಾರು ನಾನು ಈ ಸಿನಿಮಾ ಫೀಲ್ಡಿಗೆ ಬಂದಾಗ ನೋಡಿದ್ದು, ಬೇರೆ ಕಡೆ ಎಷ್ಟು ಕೆಟ್ಟದಾಗಿ ನಡೆಸ್ಕೋತಾರೆ ಅಂದರೆ ಅವರ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗಳಾಗಲಿ, ಒಬ್ಬ ಲೈಟ್ ಬಾಯ್, ಸಪೋರ್ಟರ್ಸು, ಕ್ಯಾಮ್ರಾ ಅಸಿಸ್ಟೆಂಟ್ಗಳು, ಅವರೆಲ್ಲ ಅವ್ರನ್ನ ನಮ್ಮ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ದು ತೃಪ್ತಿ ನಾವು ಎಷ್ಟೋ ಲಕ್ಷಾಂತರ ಜನಕ್ಕೆ ಅನ್ನದಾನ ಗೊತ್ತಿಲ್ಲದೆ ಹೋಗಿ ಮಾಡ್ತೀವಲ್ಲ, ಅದೆಲ್ಲದಕ್ಕಿಂತ ನನ್ನ ಕಣ್ಣೆದುರಿಗೆ ಮಾಡಿದ್ದು ಇವತ್ತು ನನಗೆ ಅವರೆಲ್ಲರ ಆಶೀರ್ವಾದ. ಅದೇ ರೀತಿ ನೀವು ಎಲ್ಲರೂ ನಮ್ಗೆ ಆಶೀರ್ವಾದ ಬೇಕು. ನಾವು ಏನೂ ಕೊಡೋಕ್ಕಾಗಲ್ಲ ಪ್ರಪಂಚಕ್ಕೆ. ಒಂದು ಜೊತೇಲಿ ಕೂತ್ಕೊಂಡು ಊಟ ಮಾಡಿ ಆ ಒಂದು ಭಾವನೆ ಇದೆಯಲ್ಲ, ಅದು ಭ್ರಾತೃತ್ವ, ಒಂದು ರಿಲೇಷನ್ಶಿಪ್ನ ಸೃಷ್ಟಿ ಮಾಡುತ್ತೆ. ಹಾಗೆ ನಮ್ಮ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಅಷ್ಟೇ ಅದ್ಭುತವಾಗಿ ಒಂದು ಸಪೋರ್ಟ್ ಮಾಡಿದ್ರು. ನಮಗೆ ಯಾಕಾದರೂ ಈ ಶೂಟಿಂಗ್ ಮುಗೀತು ಅನ್ನಿಸ್ಬಿಡ್ತು. ಇನ್ನು ದುಡ್ಡು ಆದರೂ ಪರವಾಗಿಲ್ಲ. ಈಗಾಗಲೇ ಏನಾಗಿದೆ, ನಮಗೆ 2.5 ಅವರ್ಸಿಗೆ ಬೇಕಾಗಿರೋಂಥ ಸಿನಿಮಾ 4 ಅವರ್ಸ್ ಶೂಟ್ ಬಂದಿದೆ, ಫೈನಲ್ 4 ಅವರ್ಸ್ ಬಂದಿದೆ. ಅಂದರೆ ಚೆನ್ನಾಗಿರೋದನ್ನು ತಗೋಬೇಕಂದ್ರೆ ವೇಸ್ಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿಲ್ಲದಿರೋದು ಕಿತ್ತಾಕಿ ಅದರಲ್ಲಿ ಆಯ್ಕೊಳ್ಬೇಕು ಅಂತ ಅಂದ್ಬಿಟ್ಟು 4 ಅವರ್ಸ್ ಮಾಡಿ ಅದರಲ್ಲಿ 2.5 ಗಂಟೆಗೆ ಕಷ್ಟಪಟ್ಟು ಅದನ್ನು ಮಾಡಿದ್ದೀವಿ ಸರ್. ಅದು ಪ್ರತಿಯೊಬ್ಬರಿಗೂ ಅದು ಇಷ್ಟ ಆಗಬೇಕು, ಪ್ರತಿಯೊಂದು ಕ್ಷಣವೂ ಬೇಜಾರಾಗಬಾರ್ದು, ಹತ್ತೈತ ಹೋಗಲೇಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ದೀವಿ. ಈಗ ತಾವು ಟೀಸರಲ್ಲಿ ನೋಡಿದ್ದೀರ, ಅದು ಏನೇನೂ ಇಲ್ಲ. ನೆಕ್ಸ್ಟ್ ಅದಕ್ಕಿಂತ ಅದ್ಭುತವಾಗಿ BGM ಎಲ್ಲ ತುಂಬ ಆಮೇಲೆ ಮಾಡಿದ್ದೀವಿ. ಅದು ಅದ್ಭುತವಾಗಿದೆ ಸರ್. ನೋಡಿ, ನೀವು ಫಸ್ಟು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಎಲ್ಲರಿಗೂ ತಿಳಿಸ್ಬೇಕು, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಬೇಕು ಸರ್. 170ರಿಂದ 200 ಥಿಯೇಟ್ರ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಥ್ರೂಔಟ್ ಕರ್ನಾಟಕ. ಇಲ್ಲ, ನಾವು ಈಗ ವಿದೇಶದಲ್ಲಿ, ಈಗ ಅಮೇರಿಕಾ, ದುಬೈ ಮತ್ತು ಪಾಕಿಸ್ತಾನ ಆಲ್ರೆಡಿ ಈಗ ಒಪ್ಪಿಗೆ ಆಗಿದೆ. ವಿದೇಶದಲ್ಲೂ ಕೂಡ ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಈ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಂಥ ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ನನಗೆ ತುಂಬ ದೊಡ್ಡ ಆಸೆ ಇತ್ತು, ಯಾಕೆಂದ್ರೆ ನಾನು ಮೂಲತಃ ಚಿಕ್ಕಮಂಗ್ಳೂರಿನವನು. ಮಂಗಳೂರು ತುಳುನಾಡಿನಲ್ಲಿ ನಾನು ಒಂದು ಕಲಾವಿದನಾಗಿ ಒಂದು ಪ್ರೆಸ್ ಮೀಟನ್ನು ಅಟೆಂಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ನನ್ನ ಕನಸಾಗಿತ್ತು. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಧನು ಮಾಸ್ಟರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಇವ್ರಿಗೆಲ್ಲ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತಾ